ಒಬ್ಬ ದೈವ ನರ್ತಕ ಆಯಿತಾ. ನಾವು ಕೂಡ ಎಲ್ಲಿ ನಮ್ಮ ದೈವ ನರ್ತಕ ಅಲ್ಲೇ ಮಾಡ್ತಾರೆ ಅಲ್ವಾ. ಅಥವಾ ಹೇಗೆ ಗೊತ್ತುಂಟು, ಈಗ ದೈವಗಳು ಚಿಕ್ಕಲ್ಲಿ ಬಂದಾಗ ಆಟಿ ತಿಂಗಳಲ್ಲಿ ಯಾವಾಗ ಬರಬೇಕು, ಪ್ರೇತಗಳು ಮಾತ್ರ ಅಲ್ವಾ. ಆಟಿ 31 ತಿಂಗಳು ಅದು ಪ್ರೇತಗಳಿಗೆ ಮೀಸಲು. ಡ್ಯಾನ್ಸ್ ಮಾಡಬಾರ್ದು. ನನ್ನದು ತಪ್ಪಾಗಿದೆ. ಅದು ಹಾಗೆ ಹೇಳಿದ್ಯಾ ಒಂದು ನಿಮಿಷ ಅದು ಸಮಯ ಕೇಳಬೇಕು ಸರ್. ನಿಮ್ಮ ಮೇಲೆ ನನಗೆ ಬಹಳ ಸಿಕ್ಕಿದೆ. ನೀವು ಸಮರ್ಥನೆ ಮಾಡಿದ ರೀತಿ ತಪ್ಪು. ಈ ಸಾರಿ ಉಟ್ಕೊಂಡಿದ್ದಾರೆ ಮತ್ತು ಅಶ್ಲೀಲ ಡ್ರೆಸ್ ಆಗಿ ಯಾಕಂತ ಹೇಳಿದ್ರೆ ಒಂದೇ ನೋಡಿ, ನಾವು ನಮಗೆ ಮೇಲೆ ನೀವು ಹಿಂದೂಗಳು ಅದು ಕೂಡ ನೋಡಿ ಅದನ್ನು ನೀವು ಸಮರ್ಥನೆ, ನೀವು ಒಂದು ಗ್ರೂಪ್ ಕಟ್ಟಿ ಸಮರ್ಥನೆ ಮಾಡಿದ್ದಾರೆ. ಖುಷಿ ಆಗಿದೆ. ಯಾಕೆ ಮಾಡ್ತಾ ಇದ್ದಾರೆ ಅವರಿಗೆ ಲಾಭ ನಷ್ಟ. ನಿಮ್ಮ ಹತ್ರ ಒಂದು ನಾನು ಕೂಡ ನಿಮಗೆ ಕೈ ಹೇಳ್ತೇನೆ ಅಲ್ಲ. ಯಾಕೆ ಗೊತ್ತಿಲ್ಲ ಅಲ್ಲ, ನಾನು ಯಾಕೆ ಹೇಳೋದು ಅಂತ ಹೇಳಿ ಅಲ್ಲ, ನಿಮ್ಮ ಹತ್ರ ಅಲ್ಲಲ್ಲ ನಿಮ್ಮ ಹತ್ರ ವಿನಂತಿ ಅಂತ ನಿಮ್ಮಂಥ ಗಾಯಕರು ನಾಳೆ ರಾಷ್ಟ್ರ ಗೀತೆಯನ್ನು ಹಾಡುವ ಮುಖೇನ ರಾಷ್ಟ್ರಕ್ಕೆ ಕೂಡ ಗೌರವ, ನಿಮ್ಮ ಸಂಸ್ಕೃತಿಗೆ ಗೌರವ. ಯಾಕೆ ಇದನ್ನು ಏನು ಹೆಸರು ನಮಗೆ ಇದು ಅನಿರೀಕ್ಷಿತವಾಗಿ ಆಗಿದೆ. ನಾವು ಅಲ್ಲ ನಾವು ದೈವದಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ನಾವು ಖಂಡಿತ ಯಾಕೆ ಹೇಳ್ತೇನೆ ಅಂದರೆ, ನೀವು ತಪ್ಪು ಮಾಡಿದ ಮೇಲೆ ತಪ್ಪು ಮಾಡಿದ ಮೇಲೆ ಉತ್ತರದನ್ನು ತೋರಿಸುವ ತಪ್ಪು. ಆದರೆ ನೀವೀಗ ದೇಶದ ತಪ್ಪಾಗಿ ಹೇಳಿದರೆ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಂಘಟನೆಯವರು ಯಾವುದೇ ಸುಳುವರು ನಿಮಗೆ ಅದರ ಬಗ್ಗೆ ಎಲ್ಲಿನೂ ನೋವಿಡುವುದಿಲ್ಲ. ನಾನು ಕೂಡ ಮಾಧ್ಯಮದ ಮುಖೇನ ನಾನು ಸಂಘಟನೆ ವಿನಮ್ರ ವಿನಂತಿ. ಯಾಕಂತ ಹೇಳಿದರೆ ನೋಡಿ, ಅವರು ನೋಡುವಾಗ ನನಗೆ ಗೌರವ. ಯಾಕಂತ ಹೇಳಿದರೆ ಅವರು ಬೇರೆ, ನನ್ನ ತಾಯಿ ಬೇರೆ, ನನ್ನ ಅಕ್ಕ ಬೇರೆ, ಆಯಿತಾ. ತಪ್ಪಾಗ್ತದೆ, ತಪ್ಪಾದದನ್ನು ತಪ್ಪು ಅಂತ ಹೇಳಿರ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಒಂದು ರಾಜಕಾಯಿ ಇನ್ನು ಮುಂದೆ ಕೆಲಸ ಮಾಡುವುದನ್ನು ವಿಕಸದಾರರು ಅಂತ ನೋಡಿದರೆ ಅಲ್ಲಿವರೆಗೆ ಮಳೆ ಬಂದು ಒಳ್ಳೆಯ ಶಕುನ. ಯಾಕಂದರೆ ಬೇರೆ ದೈವಸ್ಥಾನಗಳಿಗೂ ಅದ್ರಿ ದೇವಸ್ಥಾನಕ್ಕೂ ಕೂಡ ಈ ಪ್ರದೇಶದಲ್ಲಿ ಕ್ಷೇತ್ರ ಇಲ್ಲ. ಆದರೆ ನೀವು ಒಂದು ವಿಧಾನದಲ್ಲಿ ಎಲ್ಲರೂ ಬಂದದ್ದು ಒಳ್ಳೆಯದಾಯಿತು. ಯಾಕಂತ ಹೇಳಿದರೆ ಒಂದೇ ದಿವಸದಲ್ಲಿ ಎಲ್ಲವೂ ಕ್ಲಿಯರ್ ಆಯಿತು, ನೋವುಗಳು ದೂರ ಆಯಿತು. ವಿದೇಶದಲ್ಲಿ ಮಗ ಒಂದು ಫೋನ್ ಮಾಡುವಾಗ ನನಗೆ ನನ್ನ ಅಳಿಯ ಫೋನ್ ಮಾಡಿ ಬೇಸರ ಮಾಡಿದಾಗ ಆಯಿತು, ತುಂಬ ಬೇಸರ ಆಯಿತು. ಆಯಿತಾ, ಈಗ ಒಂದು ಮಾಡೋಣ, ನಾವು ಹೋಗಿ ಮತ್ತು ಅನ್ನಪ್ಪನಿಗೆ ಒಂದು ಕೊಡುವಂತ ನಾವೊಂದು ಮಾಡಿ. ಆದರೆ ಹಾಗೆ ತಪ್ಪು ಮಾಡಿಸಿ ಅಥವಾ ತಪ್ಪು ಮಾಡಿದವಳು ನಾವು, ಆದ್ದರಿಂದ ಆ ಶಕ್ತಿ ಅಥವಾ ಸಂಪೂರ್ಣ ಅಥವಾ ಯಾರ್ಯಾರು ಎಷ್ಟೆಷ್ಟು ಆ ದೈವ ದೇವರುಗಳನ್ನೆಲ್ಲ ಆರಾಧನೆ ಮಾಡ್ತಾರೆ, ಆ ದೈವ ದೇವರನ್ನೆಲ್ಲ ಕ್ಷಮೆ ಕೇಳಿ ಇನ್ನು ನನ್ನಿಂದ ಇಂಥ ತಪ್ಪನ್ನು ಮಾಡಿಸಬೇಡ ಅಂತ ಹೇಳಿದೆ ಆ ಮಂಜುನಾಥನಲ್ಲಿ. ಅದರಿಂದ ಮಾತು ಗಿಡ ಮಂಜುನಾಥ, ತಂದೆ ನೀವು ಯಾವ ತಪ್ಪನ್ನು ಮಾಡಿಸಬೇಡ, ಇನ್ನು ನೀನು ಎಂತ ಮಾಡಿಸ್ಬೇಡ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.